ನಿನ್ನೆ ಅವನು ಅವರ ಮನೆಗೆ ಹೋದದಂತೆ, ನನ್ನ ಅಣ್ಣ. ಅതെಂದರೆ ಅವನಿಗೆ ಹೆಣ್ಣು ಮಾಡಿದ್ದಾನೆ ಮದುವೆ ಮಾಡಲಿಕ್ಕೆ. ಇವನು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಹೋದದ್ದು. ಅದು ಮಾಡಲಿಕ್ಕೆ ಹೋಗಿ ಅವನು ಆ ಹೆಣ್ಣಿಗೆ ಕಿರುಕುಳ ಕೊಟ್ಟಂತೆ. ಕಿರುಕುಳ ಕೊಟ್ಟದಕ್ಕೆ ಆ ಹೆಣ್ಣಿನ ಕಡೆಯವರು ನನ್ನ ಅಣ್ಣನಿಗೆ ವಾರ್ನ್ ಮಾಡಿ, ನೀವು ಇದು ಮಾಡಿದಲ್ಲ, ಒಂದು ಇದು ಮಾಡಿ ಅಂತ ಅವರು ಹೇಳಿದ್ರಂತೆ. ಅದಕ್ಕೆ ಅವನು ಹೋಗಿ ಹೇಳಿದ್ದಕ್ಕೆ ಅವನ ಅಪ್ಪ, ಅವನ ತಮ್ಮ ಎಲ್ಲರೂ ಬಂದು ಇವರಿಗೆ ಉಪದ್ರ ಮಾಡಿದಂತೆ. ಅದಕ್ಕೆ ಇವನ ಮೇಲಿಗೆ ಕೈ ಮಾಡಿದ್ದಕ್ಕೆ ಇವನ ಮಕ್ಕಳು ಹೋಗಿ ಅವರಿಗೆ ಇದು ಮಾಡಿದ್ರಂತೆ. ಅದಕ್ಕೆ ಜೋರು ಮಾಡಿದ ಮೇಲೆ ಇವನು ಇನ್ನೊಬ್ಬ ಬಂದು ಚೂರಿನಲ್ಲಿ ಚುಚ್ಚಿಬಿಟ್ಟದಂತೆ. ಫಸ್ಟಿಗೆ ಮಗನಿಗೆ ಚುಚ್ಚಿದಂತೆ, ಇನ್ನು ಮಗನಿಗೆ ಇದು ಮಾಡ್ತಾನೆ ಅಂತ ಹೇಳಿ ತಂದೆ ಹೋದದಕ್ಕೆ ತಂದೆಗೆ ಮಾಡಿದ್ದು. ಮತ್ತೆ ಇನ್ನೊಬ್ಬನಿಗೆ ಮಾಡಿದ, ಇನ್ನೊಬ್ಬನನ್ನು ಓಡಿಸಿಕೊಂಡು ಹೋದನಂತೆ. ಅವನು ಸಿಕ್ಕಲಿಲ್ಲ ಅಷ್ಟೇ. ಅವನ ನನ್ನ ಅಣ್ಣನ ಹೆಂಡತಿಯ ಅಕ್ಕನ ಮಗ, ಅಕ್ಕನ ಮಗ, ಬೇರೆ ಯಾರು ಅಲ್ಲ, ಹೊರಗಿನವನಲ್ಲ. ಅವನು ಈ ಗುಜ್ರಿ ವ್ಯಾಪಾರ ಮಾಡ್ತಾ ಇದ್ದ. ಈಗ ಮನೆಯಲ್ಲಿ ಆ ಗಂಡು ಮಕ್ಕಳಿದ್ದಾರೆ 3, ಅವರೇ ಎಲ್ಲ 4 ಗಂಡು ಮಕ್ಕಳು, ಅವರೇ ಎಲ್ಲ ಕ್ಯಾಟ್ರಿಂಗ್ ಅದಕ್ಕೆ ಇದಕ್ಕೆಲ್ಲ ಹೋಗಿ ಇದು ಮಾಡ್ತಾರೆ. ಇವನು ಮನೆಯಲ್ಲೇ ಇರೋದು, ಒಂದೊಂದು ಪೊದು ಎಲ್ಲ ಇದ್ದರೆ ಮಾಡ್ತಾನೆ, ಅದರದ್ದೇ ಕೆಲಸ ಅವನಿಗೆ, ಬೇರೆ ಏನಿಗೆ ಕೆಲಸ ಇಲ್ಲ. ಮುಸ್ತಫನ ಅವನು ಆಟೋ ಓಡಿಸ್ತಾ ಇದ್ದೆ ಅಂತ ಈಗೇನು ಮಾಡ್ತೇನೆ ಗೊತ್ತಿಲ್ಲ. ಆಟೋ ಓಡಿಸ್ತಾ ಇದ್ದೆ ಅಂತ ಈಗೇನು ಗೊತ್ತಿಲ್ಲ ಸರ್ ನಮಗೆ. ಮದುವಾದ ಮೇಲೆ ಇವರಿಗೇ ಟಾರ್ಚರ್ ಕೊಡ್ತಾ ಇದ್ದಾನಂತೆ. ಇವರು ಎಲ್ಲರೂ ಫೋನ್ ಮಾಡಿ ಬೈಯೋದು ಇದು ಮಾಡ್ತಾರೆ. ಅದೇ ಕೇಳಕ್ಕೆ ಹೋಗಿ ಈ ಥರ ಆಯಿತು ಸರ್. ನಿನ್ನೆ ಫೋನ್ ಮಾಡಿ ಬೈದಿದ್ದಾರೆ ಅಂತ. ನ್ಯಾಯ ಸಿಗಬೇಕು. ಅವನ ಅರೆಸ್ಟ್ ಮಾಡಿದ್ದಾರೆ. ಇವರು ಹೇಗಿದ್ರು ನಿಮ್ಮ ಭಾವ? ವ್ಯಕ್ತಿ ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ, ಒಬ್ಬರಿಗೂ ನೋವು ಮಾಡ್ತಿರ್ಲಿಲ್ಲ. ಭಾವ ಮಕ್ಕಳು ಸಹ ಹಾಗೆ, ಯಾರಿಗೆ ನಮಗೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ರು, ಎಲ್ಲ ಅಣ್ಣಂದ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ರು, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇವರ ಥರ ಅಲ್ಲ. ಚುಚ್ಚಿದವನು ಇವರ ಅಕ್ಕನ ಮಗನೇ, ಬೇರೆ ಯಾರಲ್ಲ. ನನ್ನ ಈ ಚಿಕ್ಕ ತಂಗಿ ಇವರಿಗೆ ಭಾವನೆ ಆಗಿದ್ದು, ದೊಡ್ಡ ಅಕ್ಕನೇ ಅವನ ಇದಾಗಿದ್ದು. ಅದು ಹೇಳ್ತಾ ಇದ್ದಾರೆ, ಡ್ರಗ್ಸ್ ಹಾಕಿ ಇದು ಈ ಥರ ಮಾಡಿದೆ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ. ಅವನನ್ನು ಸರಿ ಮಾಡಬೇಕು ಅಂತಲೇ ಇವರು ಹೋಗಿದ್ದು, ಈ ಥರ ಮಾಡಿಬಿಟ್ಟ ಲಾಸ್ಟಿಗೆ. ಅವ್ರು ಹೇಗೆ ಸರ್ ಕೊಲೆ ಮಾಡಿದ ಆರೋಪಿ ಮುಸ್ತಫನ ಕ್ಯಾರೆಕ್ಟರ್ ಹೇಗೆ ಅಂತ ವ್ಯಕ್ತಿತ್ವ ನಮಗೇನು, ನಾವು ಈಗ ಹೋಗೋದು ನಾವು ಸಾಧಾರಣ ಒಂದು 2-3 ವರ್ಷ ಆಯ್ತು ಸರ್ ಆ ಕಡೆ. ನಾವು ತಲೆನೇ ಹಾಕಲ್ಲ. ಅವನ ತಂಗಿ ಮದುವೆ ಆದ ಮೇಲೆ ನಾವು ಅಲ್ಲಿ ಹೋಗಲ್ಲ, ನಾವು ತಲೆ ಹಾಕಿಲ್ಲ. ಇವರಿಗೆ ನಾವು ಹೇಳ್ತಿದ್ದೇವೆ ಭಾವನಿಗೆ, ನೀವು ಹೋಗಬೇಡಿ, ನಾವು ಹೋಗಲ್ಲ, ನೀವೇ ಹೋಗ್ತೀರಿ. ನಾವೆಲ್ಲ ಹೋಗಿಲ್ಲ, ನಾವು ಅಣ್ಣ ತಮ್ಮಂದಿರು ಯಾರು ಹೋಗಿಲ್ಲ ಈ ಮದುವೆಗೆ. ನಾವು ನಿನ್ನೆ ಸುಮಾರು 10:30-11 ಗಂಟೆಗೆ ನಮಗೆ ಮಾಹಿತಿ ಸಿಕ್ಕಿದೆ. ಸುಲೈಮಾನ್ ಮತ್ತು ಅವರ 3 ಮಕ್ಕಳು ವಲಚಿಲ್ ಪದವಿಗೆ ಹೋಗಿದ್ದರು. ಕುಟುಂಬ ಸಂಬಂಧಿತ ಸಮಸ್ಯೆಯ ಬಗ್ಗೆ ಹೋಗಿದ್ದಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮುಸ್ತಾ ಎಂಬಾತ ಕುಟುಂಬದ ವ್ಯಕ್ತಿ, ಆತ ಚಾಕುವಿಂದ ಇದ್ದಿದ್ದಾನೆ. ಸುಲೈಮಾನ್ ಅವರ ಡೆತ್ ಆಗಿದೆ. ಮತ್ತು ಅವರ 2 ಮಕ್ಕಳು ಸಿಯಾಬ್ ಮತ್ತು ರಿಯಾಬ್ ಇಬ್ಬರು ICU ಯಲ್ಲಿದ್ದಾರೆ. ಇದು ಘಟನೆ ನಡೆದಿದೆ. ಕುಟುಂಬ ಸಂಬಂಧಿತ ಸಮಸ್ಯೆ ಅಂತ ಗೊತ್ತಿದೆ, ಅದು ಹೆಚ್ಚಿನ ಮಾಹಿತಿಯನ್ನು ಲಭ್ಯವಾಗಿಲ್ಲ. ಅದು ಪೊಲೀಸರು ತನಿಖೆಯಿಂದ ತಿಳಿಬೇಕಷ್ಟೇ. ಅವರಿಗೆ ಸುಮಾರು 8 ತಿಂಗಳು ಆಯಿತು ಮದುವೆಯಾಗಿ. ಸಂಸಾರದ ಸಮಸ್ಯೆ ನಿಮಿತ್ತ ಇವರು ಹೋಗಿದ್ದಂಥ ಮಾಹಿತಿ ಇದೆ, ಮತ್ತು ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ. ಇವರೇ ಮದುವೆ ಮಾಡಿಸಿದ್ದು ಇವರೇ. ಮಕ್ಕಳು 2 ICU ಯಲ್ಲಿದ್ದಾರೆ, 2 ಇಂಜುರಿ ಇದೆ, ICU ಯಲ್ಲಿದ್ದಾರೆ. ಆತನ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ. ಅಲ್ಲಿ ಹೇಳೋ ಪ್ರಕಾರ ಆತ ಒಳ್ಳೆಯ ವ್ಯಕ್ತಿ ಅಂತ ಮಾಹಿತಿ ಇಲ್ಲ. ಆತ ತುಂಬ ಅಷ್ಟೇನು ಒಳ್ಳೆಯ ವ್ಯಕ್ತಿ ಅಲ್ಲ ಅಂತಲೇ
ಅಲ್ಲಿಯ ಜನರ ಅಭಿಪ್ರಾಯ. ಮತ್ತು ಇವರ ಫ್ಯಾಮಿಲಿ ಆಗಿರೋ ಕಾರಣ ಇವರು ಅದೇ ಹೇಳ್ತಾ ಇರೋದು, ಅವರು ಒಳ್ಳೆಯ ವ್ಯಕ್ತಿ ಏನಲ್ಲ. ಚೂರಿ ಇರುವಂಥ ಮಟ್ಟಕ್ಕೆ ಹೋಗಿದೆ ಯಾವುದಕ್ಕೆ ಅಂತ ಗೊತ್ತಿಲ್ಲ. ಅದು ಪೊಲೀಸ್ ತನಿಖೆಯಿಂದ ಮಾಹಿತಿ ಇನ್ನಷ್ಟು ತಿಳಿಯಬೇಕಷ್ಟೆ. ಸಾಜಿದ್ದೀನ್ ಅಂತ, ಮೂಡುಶೆಟ್ಟಿ ಗ್ರಾಮ ಪಂಚಾಯತ್ ಮೆಂಬರ್. ನಿನ್ನೆ ರಾತ್ರಿ ಮಂಗಳೂರು ಸಿಟಿ ವಾಮಂಜೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಘಟನೆದು ಸಾರಾಂಶ ಏನಂದರೆ, ಸುಮಾರು 9:30ಗೆ ವಲಚಿಲ್ ಹತ್ತಿರ ಒಬ್ಬ ಮುಸ್ತಫಾ ಅವ್ರ ಮನೆಯಲ್ಲಿ ಒಬ್ಬ ಸುಲೇಮಾನ್ ಅವರು ತಮ್ಮ ಇಬ್ಬರು ಮಕ್ಕಳ ಜೊತೆಗೆ ಅಲ್ಲಿ ಒಂದು ಇಶ್ಯೂ ಸಂಬಂಧಪಟ್ಟ ಮಾತಾಡಲಿಕ್ಕೆ ಹೋಗಿದ್ದರು. ಆವಾಗ ಸುಲೇಮಾನ್ ಮೇಲೆ ಅಕ್ಯೂಸ್ ಮುಸ್ತಫಾ ಅವರು ಮರಣಾಂತಿಕ ಹಲ್ಲೆ ಮಾಡಿದರು. ಚಾಕುವಿಂದ ಅವ್ರದ್ದು ಲೆಫ್ಟ್ ಸೈಡ್ ನೆಕ್ ಮೇಲೆ ಒಂದು ಹಲ್ಲೆ ಮಾಡಿದರು. ಸೇಮ್ ಟೈಮ್ ಅವರು ಇಬ್ಬರು ಮಕ್ಕಳು ರಿಯಾಬ್ ಮತ್ತು ಸಿಯಾಬ್ ಮೇಲೆ ಕೂಡ ಅವರು ಮರಣಾಂತಿಕ ಹಲ್ಲೆ ಮಾಡಿದರು. ಒಬ್ರದ್ದು ಫೋರ್ ಆರ್ಮ್ ಮೇಲೆ ಗಾಯ ಆಗಿದೆ, ಇನ್ನೊಬ್ಬರದ್ದು ಚೆಸ್ಟ್ ಮೇಲೆ ಒಂದು ಚೂರಿಯಿಂದ ಒಂದು ಗಾಯ ಆಗಿದೆ. ಇಮಿಡಿಯೇಟ್ಲಿ ಸ್ಥಳೀಯ ಜನರು ಸುಲೇಮಾನ್ಗೆ ಪಕ್ಕದ ಇರೋದು ಜನಪ್ರಿಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಸ್ಪಿಟಲಲ್ಲಿ ಅವ್ರಿಗೆ ಬ್ರಾಡ್ ಡೆಡ್ ಡಿಕ್ಲೇರ್ ಮಾಡಿದ್ದಾರೆ. ಆಮೇಲೆ ಇಬ್ಬರು ಮಕ್ಕಳಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದರು. ಈ ಘಟನೆದು ಹಿನ್ನೆಲೆ ಏನಿದೆ, ಸುಮಾರು 8 ತಿಂಗಳು ಹಿಂದೆ ಸುಲೇಮಾನ್ ಇವರು ಮ್ಯಾರೇಜ್ ಬ್ರೋಕರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಅಕ್ಯೂಸ್ ಮುಸ್ತಫಾದು ಒಂದು ಅದೇ ಸಮುದಾಯದ ಒಂದು ಹುಡುಗಿ ಜೊತೆಗೆ ಮದುವೆಯನ್ನು ಅವರು ಮಾಡಿಸಿದ್ರು. ಮದುವೆ ಆದ ನಂತರ ಇಬ್ಬರು ಗಂಡ ಹೆಂಡತಿ ಮಧ್ಯದಲ್ಲಿ ಡಿಸ್ಪ್ಯೂಟ್ ಆಯಿತು. 2 ತಿಂಗಳ ನಂತರ ಹೆಣ್ಮಕ್ಳು ತಮ್ಮ ತವ್ರ ಮನೆಗೆ ಹೋಗಿದ್ದಾರೆ. ನಂತರ ಮುಸ್ತಫಾ ಸುಲೇಮಾನ್ ಡಿಸೀಸ್ ಮೇಲೆ ಬ್ಲೇಮ್ ಮಾಡಿದರು. ದಟ್ ಅವ್ರ ಹುಡುಗಿದು ಕ್ಯಾರೆಕ್ಟರ್ ಬಗ್ಗೆ ಮತ್ತು ಬೇರೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಮತ್ತು ಅವ್ರಿಗೆ ಡಾರ್ಕಲ್ಲಿ ಇಟ್ಕೊಂಡು ಮದುವೆ ಮಾಡಿದ್ದಾರೆ. ಸೊ ಅದರಿಂದ ಇದು ಎಲ್ಲ ಗಲಾಟೆ ನಡೀತಾ ಇತ್ತು. ಇದಕ್ಕಿಂತ ಮುಂಚೆ ಕೂಡ ಸುಲೇಮಾನ್ ಮತ್ತು ಮುಸ್ತಫಾ ಮಧ್ಯದಲ್ಲಿ ವಿವಾದ ಆಗಿತ್ತು. ನಿನ್ನೆ ರಾತ್ರಿ ಅದೇ ರೀತಿ ಮುಸ್ತಫಾ ಸುಲೇಮಾನ್ಗೆ ಫೋನ್ ಮಾಡಿ ಬೈದಿದ್ದರು. ಆವಾಗ ಸುಲೇಮಾನ್ ತಮ್ಮ ಮಕ್ಕಳ ಜೊತೆಗೆ ಅಲ್ಲಿ ಈ ವಿಷಯ ಸಂಬಂಧಪಟ್ಟ ಮಾತಾಡಲಿಕ್ಕೆ ವಲಚಿಲ್ ಮುಸ್ತಫಾ ಮನೆಗೆ ಹೋಗುವಾಗ ಮತ್ತೆ ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು. ಮನೆ ಒಳಗಡೆ ಮುಸ್ತಫಾ ಮತ್ತು ಸುಲೇಮಾನ್ ಮಧ್ಯದಲ್ಲಿ ಮಾತುಕತೆ ಆಯಿತು. ನಂತರ ಸುಲೇಮಾನ್ ಮನೆಯಿಂದ ಆಚೆ ಬರುವಾಗ ಆರೋಪಿ ಮುಸ್ತಫಾ ಕಿಚನಿಂದ ಒಂದು ಚೂರಿಯನ್ನು ತಗೊಂಡು ಏಕಾಏಕಿ ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದರು. ನಂತರ ಅವ್ರ ಮಕ್ಕಳಿಗೆ ಕೂಡ ಸಾಯಿಸಲಿಕ್ಕೆ ಉದ್ದೇಶದಿಂದ ಅವ್ರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ. ಆದರೆ ಇದರಲ್ಲಿ ಸುಲೇಮಾನ್ ಅವ್ರದ್ದು ಹಾಸ್ಪಿಟಲಲ್ಲಿ ಡೆತ್ ಡಿಕ್ಲೇರ್ ಆಯಿತು ಮತ್ತು ಇಬ್ಬರು ಮಕ್ಕಳು ಅವ್ರ ಮೇಲೆ ಮೈನರ್ ಇಂಜರಿ ಆಗಿದೆ. ಸೊ ಈ ಸಂದರ್ಭದಲ್ಲಿ ವಾಮಂಜೂರು ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತ ಅದು ಕೊಲೆ ಮತ್ತು ಕೊಲೆ ಪ್ರಯತ್ನ ಅದು ಸಂಬಂಧಪಟ್ಟ ಸೆಕ್ಷನ್ ಹಾಕಿ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಮತ್ತು ಮಧ್ಯರಾತ್ರಿ ಆರೋಪಿ ಮುಸ್ತಫಾಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ಕಾನೂನು ಪ್ರಕಾರ ಮುಂದಿನ ತನಿಖೆ ಈಗ ನಡೀತಾ ಇದೆ. ಫರಾರಾಗಿ ಅವ್ರಿಗೆ ನಾವು ಒಂದು ಉಲಾಲ್ ಅನ್ನೋ ಒಂದು ಲಿಮಿಟಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಈಗ ತನಿಖೆ ಸಂಬಂಧದಲ್ಲಿ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ನಮ್ಮ ಮಾಹಿತಿ ಪ್ರಕಾರ ಯಾವುದು ಕೇಸ್ ಇಲ್ಲ ಸದ್ಯಕ್ಕೆ. ಇರ್ಬೋದು, ಬಟ್ ಈಗ ಅದು ಎಲ್ಲ ಈಗ ನಾವು ನಮ್ಮ ಪೊಲೀಸ್ ಐಟಿ ತಂತ್ರಾಂಶ ನೋಡಿ ಇದು ತಿಳ್ಕೊಳ್ತೀವಿ. ಅವರು ಡಿಸ್ಟೆಂಟ್ ರಿಲೇಟಿವ್ಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ: ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ.
ಕಲಾ ವಿಭಾಗ HPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.